ಎಲ್ಲೆಲ್ಲೂ ಕೇಸರಿ ಬೇಸಿಗೆ ಬಿಸಿಲಿನಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಅಭ್ಯರ್ಥಿ ಹಾಲಿ ಶಾಸಕ ಹರೀಶ್ ಪೂಂಜಾ ಅವರ ನಾಮಪತ್ರ ಸಲ್ಲಿಕೆಗೆ ಜನಸಾಗರವೇ ಹರಿದು ಬಂದಿದೆ। ಇಂದು ಮುಂಜಾನೆ ಕುತ್ಯಾರು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಮೂಲಕ ಸಂತೆಕಟ್ಟೆ ಮುಖ್ಯ ರಸ್ತೆಯಾಗಿ 1.5 ಕಿಲೋಮೀಟರ್ ಸಾಗಿ ಬಸ್ ನಿಲ್ದಾಣವಾಗಿ ಆಡಳಿತ ಸೌಧದಲ್ಲಿರುವ ಚುನಾವಣಾ ಕಚೇರಿಗೆ ಆಗಮಿಸಿದರು। ಚುನಾವಣಾ ಅಧಿಕಾರಿ ಯೋಗೇಶ್ ಎಚ್ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು। ಈ ವೇಳೆ ಹರಿಕೃಷ್ಣ ಬಂಟ್ವಾಳ್, ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್, ಬಿಜೆಪಿ ಮಂಡಲ ಅಧ್ಯಕ್ಷ ಜಯಂತ್ ಕೋಟ್ಯಾನ್, ಕುಶಲಪ್ಪ ಗೌಡ ಸಹಿತ ಪ್ರಮುಖ ನಾಯಕರು ಈ ಸಂದರ್ಭ ಉಪಸ್ಥಿತರಿದ್ದರು। ಬಿಜೆಪಿಯೇ ಭರವಸೆ ಭರವಸೆಯ ಬೆಳಕು ಕೊಟ್ಟ ಈ ಕರುಣಿ ಯುವಕರ ಸುಂದರ ರಾಜ್ಯವ ಕಟ್ಟಿದಲ್ಲರನು ಜೊತೆ ಜೊತೆಲಿ ಒಯ್ಯುವ ಭಾರತೀಯ ನಿಂತಿದೆ ರಾಜ್ಯಕ್ಕೆ ಮೊದಲ ಸ್ಥಾನ। ಯಾವತ್ತೂ ಮುಂದೆ ನಮ್ಮ ಮನಸ್ಸಲ್ಲೂ ಅಭಿವೃದ್ಧಿಯೊಂದೇ ಇದೆ ಮೂಲ ಮಂತ್ರ। ತಲೆಯತ್ ಪುಂಜ ಹರೀಶ್ ಪೂಂಜಾ, ಹರೀಶ್ ಪೂಂಜಾ ಮನೆ ಮನೆಯ ಕೋಟಿ ಕೋಟಿ ನಮಸ್ಕಾರಗಳು। ಬಿಜೆಪಿ ಕನ್ನಡಿಗರ ಪಕ್ಷ, ಬಿಜೆಪಿ ಇದು ಕುವೆಂಪು ಕನಕದಾಸರ ಬಸವಣ್ಣ ಕೆಂಪೇಗೌಡರ ದಾರಿ ನವ ಬೆಳ್ತಂಗಡಿಯ ಕಲ್ಪನೆಯೊಂದಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಈ ಕ್ಷೇತ್ರದ ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಅವರ ಭಾವನೆಗೆ ತಕ್ಕಂತೆ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತಿನ ನಾಮಪತ್ರದಲ್ಲಿ ಅವರೆಲ್ಲರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಪ್ರತಿರೂಪವಾಗಿ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾಮಪತ್ರದಲ್ಲಿ ಭಾಗವಹಿಸುವ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳ್ತಂಗಡಿಯಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಎನ್ನುವ ಏನು ಕನಸಿತ್ತು ಇವತ್ತು ನಾಮಪತ್ರದಲ್ಲಿ ಅದು ಪ್ರತಿಬಿಂಬಿತವಾಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ।